ಕನ್ನಡ ಸೇನೆಯ ಜಿಲ್ಲಾಧ್ಯಕ್ಷ ಚಂದ್ರಶೇಖರ ಅವರಿಗೆ ಕನ್ನಡ ಸೇನೆ ಕರ್ನಾಟಕ ಸಂಘಟನೆ ಮಂಡ್ಯ ಜಿಲ್ಲಾ ಘಟಕವು ಮಂಡ್ಯದ ಗಾಂಧಿ ಭವನದಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವ ಮತ್ತು ಕನ್ನಡ ಜಾಗೃತಿ ಸಮಾವೇಶದಲ್ಲಿ ಕನ್ನಡ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಚಂದ್ರಶೇಖರ ಅವರು ಪುತ್ತೂರು ತಾಲೂಕಿನ ಬೆಟ್ಟಂಪಡಿ ಗ್ರಾಮದ ಅಂಗಾರಜೆ ಕಾಂತಪ್ಪ ಸಾಲಿಯನ್ ಮತ್ತು ಸುಂದರಿ ದಂಪತಿ ಪುತ್ರ ಅವರು ಈ ಹಿಂದೆ ಮೇಸ್ತ್ರಿ ಕೆಲಸ, ಟಿಂಬರ್ ಕೆಲಸವನ್ನು ನಿರ್ವಹಿಸಿ ಪ್ರಸ್ತುತ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಚಂದ್ರಶೇಖರ್ ಅವರು ಕನ್ನಡದ ಕುರಿತಂತೆ ಅದಮ್ಯವಾಗಿ ಸೇವೆಯನ್ನು ಸಲ್ಲಿಸಿದ್ದು, ನಾಡು ನುಡಿ ಸಂಸ್ಕೃತಿಯ ಬಗ್ಗೆ ಅಪಾರ ಗೌರವ ಅಭಿಮಾನಗಳನ್ನು ಹೊಂದಿದವರಾಗಿದ್ದು, ಇವರ ಕನ್ನಡ ಅಭಿಮಾನ ಹಾಗೂ ಪ್ರತಿಭೆಯನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು.